ಅಮ್ಮನಡಿಗೆ ನಮ್ಮ ನಡೆ ಪಾದಯಾತ್ರೆಯು ಫೆಬ್ರವರಿ 3ರಂದು ಮರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಕಟೀಲು ಕ್ಷೇತ್ರಕ್ಕೆ ಪಾದಯಾತ್ರೆಯು ನಡೆಯಲಿದೆ ಎಂದು ಅಮ್ಮನಡಿಗೆ ನಮ್ಮ ನಡೆ ಸಲಹಾ ಸಮಿತಿಯ ಭಾಸ್ಕರ ಕುಕ್ಕುವಳ್ಳಿ ಅವರು ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಲೋಕ ಕಲ್ಯಾಣಾರ್ಥ ಗ್ರಹಚಾರ ದೋಷ ಸಕಲ ಕಷ್ಟ ನಿವಾರಣೆಗಾಗಿ 6ನೇ ವರ್ಷದ ಅಮ್ಮನಡೆಗೆ ನಮ್ಮ ನಡೆ ಪಾದಯಾತ್ರೆಯು ಫೆಬ್ರವರಿ 3ರಂದು ಬೆಳಗ್ಗೆ 6:30ಕ್ಕೆ ಮರವೂರು ಸೇತುವೆ ಬಳಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭಕ್ತರ ಸಮಾವೇಶ ಹಾಗೂ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಜರುಗುವುದು. 7 ಗಂಟೆಗೆ ಕಟೀಲು ಕ್ಷೇತ್ರದ ಆಡಳಿತ ಮೊಕ್ತೇಸರ ಅಸ್ರಣ್ಣರು, ಸ್ವಾಮೀಜಿ ಮತ್ತು ವಿವಿಧ ಕ್ಷೇತ್ರದ ಗಣ್ಯರ ಉಪಸ್ಥಿತಿಯಲ್ಲಿ ಪಾದಯಾತ್ರೆಗೆ ಚಾಲನೆ ದೊರೆಯಲಿದೆ ಎಂದರು. ಈ ಪಾದಯಾತ್ರೆಯಲ್ಲಿ ನಾವು ನೋಡ್ತೇವೆ, ಮರವೂರಿನಿಂದ ಕಟೀಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಹಸ್ರಾರು ಜನ ಆ ದೇವಿಯ ಭಜನೆಯನ್ನು ಮಾಡುತ್ತಾ, ದೇವಿಯ ಒಂದು ಸ್ತುತಿಯನ್ನು ಮಾಡುತ್ತಾ, ನಾಮಸ್ಮರಣೆಯನ್ನು ಮಾಡುತ್ತಾ, ನಿರಂತರವಾಗಿ ಕಟೀಲು ದೇವಿಯ ಕುರಿತಾಗಿ ಚಿಂತನೆ ಮಾಡುತ್ತಾ, ಬಿಸಿಲು ಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ನಡ್ಕೊಂಡು ಹೋಗುವಂತಹ ಒಂದು ರೀತಿ. ಅದರ ಮೂಲಕವಾಗಿ ಮೈಮನಗಳಲ್ಲೆಲ್ಲ ಆ ದೇವಿಯ ಒಂದು ಭಕ್ತಿ ತುಂಬಿರುವುದರಿಂದ ಬೇರೆ ಯಾವುದೇ ಚಿಂತನೆಗಳಿಗೆ ಅವಕಾಶ ಇರುವುದಿಲ್ಲ. ಸಮಿತಿಯ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಮರವೂರು ಮಾತನಾಡಿ, ಶ್ರೀದೇವಿಯ ಚಿತ್ರಪಟ ಹೊತ್ತ ವಾಹನದೊಂದಿಗೆ ಸಾಗುವ ಭಕ್ತರ ಕಾಲ್ನಡಿಗೆ ಜಾಥಾ ಕಟೀಲು ಕ್ಷೇತ್ರಕ್ಕೆ ಆಗಮಿಸಲಿದ್ದು, ಎಲ್ಲರಿಗೂ ಶ್ರೀದೇವಿಯ ದರ್ಶನ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನದಾಸೋಹದಲ್ಲಿ ಭಾಗವಹಿಸಲು ಸೂಕ್ತ ಏರ್ಪಾಡು ಮಾಡಲಾಗುವುದು ಎಂದರು. ಕಳೆದ ವರ್ಷ 40,000ಕ್ಕಿಂತ ಮಿಕ್ಕಿ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ಹಾಗಾಗಿ ಪಾದಯಾತ್ರೆಗೆ ಬೇಕಾಗುವಂತ ಎಲ್ಲ ರೀತಿಯ ವ್ಯವಸ್ಥೆಗಳ ರೂಪುರೇಖೆಗಳನ್ನ ಪಾದಯಾತ್ರೆ ಸಮಿತಿ ಮತ್ತು ಕಟೀಲು ದೇವಳದ ವತಿಯಿಂದ ತಯಾರಿ ಮಾಡಲಾಗಿದೆ. ಆ ದಿವಸ ಕಟೀಲಿನಲ್ಲಿ ಬೇಗನೆ ದೇವಿಯ ಪೂಜೆ ನಡೆಯಲಿದೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಆ ದಿವಸ ಬೇಗನೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ನಿವೇದಿತಾ ಎನ್ ಶೆಟ್ಟಿ ಬೆಳ್ಳಿಪಾಡಿ, ಕಿಶೋರ್ ರೈ ಪುತ್ತೂರು, ಸುಕೇಶ್ ಶೆಟ್ಟಿ ಮುಂಡಾರುಗುತ್ತು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.